ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಶಕ್ತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಚಿತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕಬಡ್ಡಿ ಆಟಗಾರರ ಆಯ್ಕೆ ಪ್ರಕ್ರಿಯೆ ಕಾಲೇಜಿನ ರೇಷ್ಮಾ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಸೆಕ್ರೆಟರಿ ಪುರುಷೋತ್ತಮ್ ಪೂಜಾರಿ ಅವರು ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಕೂಡ ಮುಂದುವರಿಯಬೇಕು. ಇನ್ನು ನಾವು ಆಯ್ಕೆ ಮಾಡುವ ಕಬಡ್ಡಿ ಆಟಗಾರರು ರಾಜ್ಯ ರಾಷ್ಟ್ರವನ್ನ ಪ್ರತಿನಿಧಿಸುವಂತಾಗಬೇಕು ಎಂದು ಹೇಳಿದರು. ಕಬಡ್ಡಿ ಕ್ರೀಡೆಯಲ್ಲಿ ನಾವು ಮುಂದುವರಿಬೇಕಾದರೆ ನಮ್ಮಲ್ಲಿ ಅಪಾರವಾದಂತಹ ಛಲ ಇರಬೇಕು. ಹಾಗೆಯೇ ಮಕ್ಕಳಲ್ಲಿ ಕ್ರೀಡಾಪಟುಗಳಲ್ಲಿ ಶಿಸ್ತಿರಬೇಕು. ಈಗಾಗಲೇ ನಾವು 2-3 ವರ್ಷದ ಹಿಂದೆ ವಿಕಾಸದಲ್ಲಿ ಒಂದು ಕಬಡ್ಡಿ ತಂಡವನ್ನು ರಚಿಸಿದ್ದೇವೆ. ನಾವು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಡುವಂತಹ ಕ್ರೀಡಾಪಟುಗಳನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದೆವು. ಕಾರಣಾಂತರದಿಂದ ಅಲ್ಲಿ ಕಬಡ್ಡಿಯನ್ನು ಸ್ಟಾಪ್ ಮಾಡಿದ್ದಾರೆ. ಈ ಶಕ್ತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಜುಕೇಷನ್ನೊಟ್ಟಿಗೆ ಕ್ರೀಡಾರಂಗದಲ್ಲಿ ಸಹ ವಿರಾಟ ಪ್ರದರ್ಶನವನ್ನು, ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶಿಸಿ ನಮ್ಮ ಶಕ್ತಿ ಪದವಿ ಪೂರ್ವ ಕಾಲೇಜಿಗೆ ಕೀರ್ತಿ ಬರುವಂತಹ, ಹೆಸರು ಬರುವಂತಹ ಕ್ರೀಡಾಪಟುಗಳಾಗಿ ಈ ವರ್ಷವೇ ನಾನೊಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಾಜಾರಾಮ್ ಅವರು ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಎನ್ನುವುದು ಸಾಮಾನ್ಯ. ಸೋತಾಗ ಎದೆಗುಂದದೆ ಮುಂದೊಂದು ದಿನ ಗೆದ್ದೇ ಗೆಲ್ಲುತ್ತೇವೆ ಎಂದು ಮುನ್ನಡೆಯಬೇಕು ಎಂದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರು. ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ ಶಕ್ತಿಯಿಂದಲೇ ಪ್ರಾರಂಭವಾಗ್ತಾ ಇದೆ. ನಾವು ಕ್ರೀಡೆಯಲ್ಲಿ ಎಲ್ಲವನ್ನು, ಸೋಲು ಮತ್ತು ಗೆಲುವು ಇದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸೋತವರು ಯಾವುದೇ ರೀತಿಯ ದುಃಖ ದುಮ್ಮಾನ ಇರಬಾರದು. ಸೋತರೆ ಇನ್ನೊಂದು ದಿನ ಮರುದಿನ ಗೆಲ್ತೇನೆ ಅಂತ ಹೇಳುವಂಥ ಆತ್ಮವಿಶ್ವಾಸ ಅವರಲ್ಲಿರಬೇಕು. ಯಾಕಂದರೆ ಕ್ರೀಡೆ ಅಂತ ಹೇಳುವಂಥದ್ದು ಇಲ್ಲಿ ಸೋಲು ಗೆಲುವು ನಿಶ್ಚಿತ. ಇದು ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ ನಮ್ಮ ಜೀವನಕ್ಕೊಂದು ಒಳ್ಳೆಯ ಪಾಠವನ್ನು ಕೂಡ ಕಲಿಸ್ತದೆ. ನಾವು ಜೀವನದಲ್ಲಿ ಕೂಡ ಹಲವಾರು ನೋವು ನಲಿವುಗಳನ್ನು ನೋಡ್ತೇವೆ, ಹಲವಾರು ಸೋಲುಗಳನ್ನು ನೋಡ್ತೇವೆ. ಆಗ ಸೋತಾಗ ಯಾವುದಕ್ಕೂ ಎದೆಗುಂದದೆ, ಹೆದರದೆ ಮುಂದೊಂದು ದಿನ ನಾವು ಗೆಲ್ತೇವೆ ಅಂತ ಹೇಳುವಂಥ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು. ಅದು ಪ್ರತಿಯೊಬ್ಬ ಕ್ರೀಡಾಪಟುವಿನಲ್ಲಿ ಆ ಸೋಲು ಗೆಲುವಿನ ಬಗ್ಗೆ ಆ ಕ್ರೀಡಾಕ್ಷಮತೆ ಇರಬೇಕು. ಶಕ್ತಿ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ಕೆಸಿ ನಾಯ್ಕರವರು ಮಾತನಾಡಿ, ನಾವು ಶಿಕ್ಷಣ ಸಂಸ್ಥೆ ಆರಂಭಿಸುವ ಸಂದರ್ಭದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಆಶಯ ಇತ್ತು. ಅದರಂತೆ ನಮ್ಮಲ್ಲಿ 8 ಕಬಡ್ಡಿ ಆಟಗಾರರು ಇತ್ತು. 6 ಜನರ ಅಗತ್ಯವಿದ್ದು ಇಂದು ಆಯ್ಕೆ ಮಾಡಿ 14 ಜನರಿಗೆ ಉಚಿತ ಶಿಕ್ಷಣ ನೀಡುತ್ತೇವೆ ಎಂದು ಹೇಳಿದರು. ಶಕ್ತಿ ಶಾಲೆಯಲ್ಲಿ ಬಹಳ ಒಂದು ಸಂತೋಷ, ಸಂಭ್ರಮ ದಿನ. ಯಾಕೆಂತ ಹೇಳಿದರೆ ನಾವು ಶಾಲೆ ಮಾಡುವಾಗಲೇ ಕ್ರೀಡಾಪಟುಗಳಿಗೆ ಒಂದು ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು. ಒಂದು ಕಬಡ್ಡಿ ಟೀಮ್ ಹಾಕಬೇಕು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಟಗಳಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಕೊಂಡೋಗಬೇಕಂತ ಒಂದು ನಮ್ಮ ಆಶೆ ಆಕಾಂಕ್ಷೆ ಇತ್ತು. ಅದು ಇವತ್ತು ನಮಗೆ ಬಂದಿದೆ. ಅದಕ್ಕೆ ಕಾರಣ ನಮ್ಮ ಪುರುಷೋತ್ತಮ್ ಪೂಜಾರಿಯವರ ನೇತೃತ್ವದಲ್ಲಿ ಮತ್ತು ಆಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಕಬಡ್ಡಿ ಟೀಮು ನಮ್ಮಲ್ಲಿ ಇದೆ. ಎಲ್ಲ ಇಷ್ಟಪಡುವಂಥ ಕ್ರೀಡಾಪಟುಗಳು ಬಂದಿದ್ದಾರೆ. ಅದರಲ್ಲಿ ಅವರ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ನಮಗೆ ಒಂದು 8 ಜನರ ಟೀಮ್ ಈಗಲೇ ಉಂಟು. ಅದಕ್ಕೊಂದು 6 ಜನರ ಟೀಮ್ ಅವಶ್ಯಕತೆ ಇತ್ತು. ಅದನ್ನು ಇವತ್ತು ನಾವಿಲ್ಲಿ ಆಯ್ಕೆ ಮಾಡ್ತೇವೆ. ಇದೇ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಸೆಕ್ರೆಟರಿ ಪುರುಷೋತ್ತಮ್ ಪೂಜಾರಿ ತೆಂಗಿನಕಾಯಿ ಒಡೆಯುವ ಮೂಲಕ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿದ್ರು. ಬಳಿಕ ಗಣ್ಯರು ಆಟಗಾರರಿಗೆ ಶುಭ ಹಾರೈಸಿದ್ರು. ಇನ್ನು ಕಬಡ್ಡಿ ಆಟಗಾರರ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಸುಮಾರು 100ಕ್ಕೂ ಅಧಿಕ ಆಟಗಾರರು ಆಗಮಿಸಿದ್ದು, ಅವರಲ್ಲಿ 6 ಜನ ಆಟಗಾರರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಒಟ್ಟು 14 ಜನ ಕಬಡ್ಡಿ ಆಟಗಾರರನ್ನ ಆಯ್ಕೆ ಮಾಡಿ ಅವರಿಗೆ ಉಚಿತ ಶಿಕ್ಷಣ ನೀಡಲು ಶಕ್ತಿ ಶಿಕ್ಷಣ ಸಂಸ್ಥೆ ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಸಂದರ್ಭ ಶಕ್ತಿ ಸ್ಕೂಲ್ನ ಪ್ರಾಂಶುಪಾಲರಾದ ವಿದ್ಯಾ ಕಾಮತ್, ಪ್ರಧಾನ ಸಲಹೆಗಾರರಾದ ರಮೇಶ್ಗೆ, ಶಾಲಾ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.